1,000 ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಆರಂಭ ಮಾಡುವ ನಿರ್ಧಾರದಿಂದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಿಂದೆ ಸರಿಯುತ್ತಿಲ್ಲ. ಚಿತ್ರದುರ್ಗ ಫ್ರೆಂಡ್ಸ್ ಕ್ಲಬ್ ದಡ್ಡಲಕಾಡು ಶಾಲೆಯಲ್ಲಿ ಮಾಡಿದಂತಹ ಸಾಧನೆಯನ್ನ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವುದಾಗಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಬೋಜೇಗೌಡ ಹೇಳಿದ್ದಾರೆ. ಕರಂಕಿ ಶ್ರೀ ದುರ್ಗಾ ಪ್ರಿನ್ಸಿದರ ದತ್ತು ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡ ದಡ್ಡಲಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲಂತಸ್ತಿನ ಕೊಠಡಿಗಳ ಲೋಕಾರ್ಪಣೆ ಅಂಗವಾಗಿ ಭಾನುವಾರ ರಾತ್ರಿ ನಡೆದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪೋಷಕರು ಗಾಬರಿಯನ್ನ ತೊಡೆದು ಹಾಕಬೇಕು. ಪ್ರಕಾಶ್ ಚಂಚನವರ ಕನಸಿನಂತೆ ಈ ಶಾಲೆ ಮುಂದುವರಿಯಲು ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ರು. ಈ ನಾಡಿನ ಕಟ್ಟಕಡೆಯ ಮನುಷ್ಯನಿಗೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡಬೇಕಾದಂತ ವ್ಯವಸ್ಥೆಯನ್ನು ಮಾಡಬೇಕಾದಂತ ಕೆಲಸ ಸರ್ಕಾರ ಮಾಡಬೇಕಾಗುತ್ತೆ. ಇಟ್ ಈಸ್ ಅವರ್ ರೈಟ್. ಈ ಕಾನ್ಸ್ಟಿಟ್ಯೂಷನ್ ರೈಟ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನ ಯಾವುದೇ ಸರ್ಕಾರಗಳು ತಾವುಗಳು ವಂಚಿತ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಮಹತ್ತರವಾದ ಜವಾಬ್ದಾರಿ ಸರ್ಕಾರದ ಮೇಲೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಮಾತನಾಡಿ, ಇಲ್ಲಿನ ವಿದ್ಯಾರ್ಥಿಗಳು ಪೋಷಕರು ಭಾಗ್ಯವಂತರು ಹಾಗೂ ಧೈರ್ಯಶಾಲಿಗಳು. ಖಾಸಗಿ ಶಾಲೆಯಲ್ಲಿ ಕಲಿಯುತ್ತಿರುವ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಲು ಧೈರ್ಯ ತೋರಿರುವುದು ನಿಜಕ್ಕೂ ಅಭಿನಂದನೀಯ ಎಂದರು. ಕ್ರಾಂತಿ ಕುರುಕ್ಷೇತ್ರಕ್ಕೆ ನಮ್ಮ ತುದ್ದ ಬೇರೆ ಬೇರೆ ಸಮಾಜದ ಬದಲಾವಣೆಯನ್ನು ಕರೆಯರೆ ಬೇರೆ ಬೇರೆ ಜನ ಈ ದೇಶದ ಬೇರೆ ಬೇರೆ ಕಾಲಘಟ್ಟಗಳು ಹುಟ್ಟಿದ್ದು ಆ ಕ್ರಾಂತಿಗೆ ಬೋಡಾಪನ ಪೂರಕమైన ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ನಮ್ಮ ತೂಪ ಪ್ರಾಯಶಃ ಈ ದೇಶಕ್ಕೆ ಬೋಡಾಯಿನ ಚಿತ್ತನ ಶಿಕ್ಷಣದ ಕ್ರಾಂತಿ ಆಧುನಿಕವಾದ ಚಿತ್ತನ ಶಿಕ್ಷಣದ ಕ್ರಾಂತಿನ ಮಲ್ಪೆರ ಬಿದಣ್ಣ ಚಿತ್ತನ ಈ ದೇಶದ ಕ್ರಾಂತಿ ಪುರುಷ ಅವ್ರು ಖಂಡಿತ ಬಂದು ಪ್ರಕಾಶ್ ಚಂಚನ್ರನ್ನೇ ಹೆಮ್ಮೆ ಸಂತೋಷ ಪಡ್ತಾರೆ. ಈ ಸಂದರ್ಭ ಮುಲ್ಕಿ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್, ಎಂಆರ್ಪಿಎಲ್ ಮುಖ್ಯ ಪ್ರಬಂಧಕಿ ವೀಣಾ ಟಿ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಕೇರ, ಬಿಜೆಪಿ ಜಿಲ್ಲಾ ವಕ್ತಾರ ಹರಿಕೃಷ್ಣ ಬಂಟ್ವಾಳ್, ಉದ್ಯಮಿಗಳಾದ ಶ್ರೀನಿವಾಸ್ ಪೂಜಾರಿ, ಶೇಖರ್ ಅಂಚನ್ ಪಿಲ್ಕಾಜಿಗುತ್ತು ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.